ಸೈನ್ಸ್ ಟ್ಯಾಲೆಂಟ್ ಹಂಟ್ ಎಸ್ಎಸ್ಟಿಎಚ್ ಸ್ಪಾಟ್ಸ್ ಅಪ್ ಇಂಡಿಯಾ ಮಿಷನ್ಗೆ ಅನುಗುಣವಾಗಿ ವಿಜ್ಞಾನದ ಕಡೆಗೆ ಯುವ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಪಿಯುಸಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನವೆಂಬರ್ 16ರಂದು ಆಯೋಜಿಸಲಾಗಿದೆ ಎಂದು ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಜಾನ್ಸನ್ ಡೆಲ್ಲಿಸ್ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಇದೊಂದು ಬಿಗ್ಗೆಸ್ಟ್ ಇನ್ನೋವೇಷನ್ ಇವೆಂಟ್ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ 2K19 ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸಾಕ್ಷಿಯಾಗಲಿದೆ. ಫಿಶರೀಸ್, ಎಜುಕೇಷನ್, ಅಗ್ರಿಕಲ್ಚರ್, ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಟೂರಿಸಂ ಬಗ್ಗೆ ಪ್ರತಿಭಾನ್ವೇಷಣಾ ಸ್ಪರ್ಧೆ ನಡೆಯಲಿದೆ ಅಂತ ಹೇಳಿದರು. We named it as Sahyadri Science Talent Hunt 2019. This year alone, we have chosen 6 sectors which are relevant to Dakshina Kannada. These sectors are fisheries, education, agriculture, horticulture, waste management and tourism. So we have chosen these sectors with an intention of creating an impact to Dakshina Kannada through the youths of the region. ಅನಂತರ ಸಾಗರ್ ದೇವಾಡಿಗ್ ಅವರು ಮಾತನಾಡಿ, ಈ ಕಾರ್ಯಾಗಾರದಲ್ಲಿ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ 200ಕ್ಕೂ ಹೆಚ್ಚು ವಿಜ್ಞಾನದ ಮಾದರಿಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಅದರಲ್ಲಿ 40 ಉತ್ಪನ್ನಗಳು ಸ್ಮಾರ್ಟ್ ಆಪ್ಗಳಾಗಿ ಪರಿವರ್ತಿಸುವ ಉದ್ದೇಶದಿಂದ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದರು. Through the program we had covered almost 200 colleges, so around 10,000 plus students in the Kannada region, and for the competition on 16th, we are expecting a footfall of somewhere around 1,200 participants, and we conducted various workshops called as ideation events in schools just to spread the awareness regarding the innovation and entrepreneurship in this region. And again, these were all subjected to the Sustainable Development Goals by the UN. So this event is in alignment with the Startup India mission. ಇದೇ ವೇಳೆ ಮಾತನಾಡಿದ ಮ್ಯಾನೇಜರ್ ಅಶ್ವಿನ್ ಶೆಟ್ಟಿ ಅವರು, ಈ ಕಾರ್ಯಕ್ರಮಕ್ಕೆ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಆಗಮಿಸಲಿದ್ದು ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ 2K19 ಅನ್ನು ಉದ್ಘಾಟಿಸಲಿದ್ದಾರೆ. ಶಾಸಕ ಭರತ್ ಶೆಟ್ಟಿ, ಕೆಐಟಿಎಸ್ ಪ್ರಶಾಂತ್ ಕುಮಾರ್ ಮಿಶ್ರಾ, ಪ್ರಶಾಂತ್ ಪ್ರಕಾಶ್ ಅವರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. Along with him, the MLA of Mangalore, Dr. Bharat Shetty Y. The Managing Director of KITS will also be present to inaugurate the function. So our idea is that our engineering students from local, means they should be solving our local problems. So we are putting our whole force and energy behind the incubation and to convert and make them entrepreneurs. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಹಿತೈಷಿ, ಗಗನ್ ಉಪಸ್ಥಿತರಿದ್ದರು. ಶರಸಾಲಿಯಾನ್ V4 News 24/7 ಮಂಗಳೂರು.